ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಮಳೆಯ ಆರ್ಭಟ ಮುಂದುವರೆದಿದ್ದು ಬೆಳ್ತಂಗಡಿ ಲಾಯ್ಲಾ ಪರಿಸರದಲ್ಲಿ ಹರಿಯುವ ನದಿ ನೀರಿನ ಮಟ್ಟ ಮಧ್ಯಾಹ್ನದ ವೇಳೆಗೆ ದಿಢೀರ್ ಏರಿಕೆ ಕಂಡಿದೆ. ಇಲ್ಲಿನ ಚಂದ್ಕೂರು ಸಮೀಪ ನದಿ ನೀರು ಸೇತುವೆ ಮಟ್ಟ ತಲುಪಿ ತುಂಬಿ ಹರಿದಿದೆ. ಲಾಯ್ಲಾ ಗಾಂಧಿನಗರ ಸಮೀಪ ಮನೆಗೆ ನೀರು ನುಗ್ಗಿದ ಘಟನೆ ನಡೆದಿದೆ. ಮುಂಜಾನೆಯಿಂದಲೇ ಸುರಿದ ಭಾರೀ ಮಳೆಗೆ ನದಿ ತೊರೆಗಳು ತುಂಬಿ ಹರಿದಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ನೀರಿನ ಹರಿವು ಹೆಚ್ಚಾಗ್ತಾ ಇದ್ದಂತೆ ಅಡಿಕೆ ತೋಟ ಮನೆಯಂಗಳಕ್ಕೂ ಕೂಡ ನೀರು ನುಗ್ಗಿದೆ. ಇನ್ನೊಂದೆಡೆ ಮಳೆ ಹೀಗೆಯೇ ಮುಂದುವರಿದರೆ ನೆರೆ ನೀರು ಮನೆ ಒಳಗೆ ನುಗ್ಗುವ ಆತಂಕ ನಿರ್ಮಾಣವಾಗಿದೆ. Bukan juga meja, kunci hati enggak. Bukan juga meja, kunci hati enggak.
एक की 69 है